ಕಂಬಳಕ್ಕೆ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕೋಟ್ಯಾನ್ರೆ, ಸರ್ಕಾರ ನಿಮ್ಮ ಬೆನ್ನಿಗೆ ಚೂರಿ ಹಾಕಿತ್ತು ಅಂತ ಅನಿಸ್ತಾ ಇಲ್ಲ ನಿಮ್ಗೆ? ಹೌದು, ಖಂಡಿತ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಿನ್ನೆಯ ದಿನ ಕಾನೂನು ಸಚಿವರು ಹೇಳಿಕೆಯನ್ನು ಕೊಡ್ತಾರೆ, ನಿಷೇಧ ಮಾಡೋದಕ್ಕೆ ಬಿಡೋದಿಲ್ಲ. ಇವರು ಅವರೇ ಪಶುಸಂಗೋಪನಾ ಸಚಿವರು, ಅವರದೇ ಇಲಾಖೆ ಅಧಿಕಾರಿಗಳು ಇವತ್ತು ಸುರತ್ಕಲ್ನ ಕಂಬಳಕ್ಕೆ ನೋಟಿಸ್ ಕೊಡ್ತಾರೆ. ಸೊ ನಿಮ್ಮ ಪ್ರಭಾವಿ ಸಚಿವರುಗಳೇ ಅಧ್ಯಕ್ಷರಾಗಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಗೌರವ ಅಧ್ಯಕ್ಷರು, ಅಭಯ ಚಂದ್ರ ಜೈನ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವರು, ರಮನಾಥ್ ರೈ ಅವರಿಗೆ ಕಮಲ ಮಾಡಿ ಗೊತ್ತಿದೆ. ಸೊ ಇವರೆಲ್ಲ ಸೇರಿಕೊಂಡು ನಿಮ್ಮನ್ನ ಬಲಿಪಶು ಮಾಡಿದ್ರು ಅಂತ ಅನಿಸ್ತಾ ಇಲ್ವ ನೀವು ಕಂಬಳದ ವಿಚಾರದಲ್ಲಿ? ಆದ್ರೂ ಈಗ ಆಕ್ಚುಲಿ ಅವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಅವರಿಗೆ ನಾವು ತಲೆ ಬಾಕ್ಬೇಕಂತ ಹೇಳ್ತಾರೆ. ಅದು ಕೂಡ ನಾವು ಒಪ್ತೇವೆ. ಆದ್ರೂ ಮೊನ್ನೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ನಾನು ಅವರನ್ನು ದೂರುದಿಲ್ಲ, ಯಾಕಂದ್ರೆ ಅವರು ಈ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿ ಆಗ್ತಾ ಅಂದ್ರೆ ಅವರ ತಲೆಯಲ್ಲಿ ಕೂಡ ಇರ್ಲಿಲ್ಲ. ನನ್ನ ಅಭಿಪ್ರಾಯ ಹೇಳ್ತೇನೆ. ಬೇಕಾದ್ರೆ ಖಂಡಿತ ಅವರ ತಲೆಯಲ್ಲಿ ಇರ್ಲಿಕ್ಕಿಲ್ಲ. ಆದ್ರೂ ಈ ಪರಿಸ್ಥಿತಿ ಬರ್ತದಂತ ಇದ್ರೆ ಮೊದಲೇ ಅವರು ಏನಾದ್ರು ಇದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತಿದ್ರು. ಯಾಕಂದ್ರೆ ನೋಡಿ, ಅಭಯ ಚಂದ್ರ ಅಷ್ಟು ಇಂಟ್ರೆಸ್ಟ್ ನಲ್ಲಿ ಕಂಬಳ ಮಾಡಿಸ್ತಾರೆ. ಅದಲ್ಲದೆ ಕ್ರೀಡಾ ಸಚಿವರಾಗಿದ್ದಾರೆ. ಅದಲ್ಲದೆ ತುಂಬಾ ಹಣ ಕೂಡ ಸರ್ಕಾರದಿಂದ ಅದಕ್ಕೆ ತಂದಿದ್ದಾರೆ. ಹೇಳಿದ್ ನಾನು ಮೊದಲು ವಿನಯ್ ಕುಮಾರ್ ಸೊರಕೆ ಅವರು ಪುತ್ತೂರು ಕಂಬಳದ ಗೌರವಾಧ್ಯಕ್ಷರಾಗಿದ್ದಾರೆ. ತುಂಬಾ ವರ್ಷ ಅವರು ಕಂಬಳ ಮಾಡಿದ್ದಾರೆ. ಕಂಬಳದ ಎಲ್ಲ ಅವರಿಗೆ ಗೊತ್ತುಂಟು. ಎಲ್ಲಿವರೆಗೆ ಅಂದ್ರೆ ಪುತ್ತೂರು ಕಂಬಳದಲ್ಲಿ ನಾನು ಹೇಳಿದೆ, ನಾನು 1 ಲಕ್ಷ ಅಂತ ಹೇಳಿದೆ. ನಾನು ಪುತ್ತೂರು ಕಂಬಳದಲ್ಲಿ 1.5 ಲಕ್ಷ 2 ಲಕ್ಷ ಜನ ಸೇರ್ತಾರೆ ಅಲ್ಲಿ. ಸೊ ನಿನ್ನೆ ಸಂಜೆ ಹೊತ್ತಿಗೆ ಎಲ್ಲಾ ಸಚಿವರನ್ನ ಸಭೆ ಸೇರಿಸಿ ಒಂದು ಸಭೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕೇಂದ್ರಕ್ಕೆ ಪತ್ರ ಬರೀತೀವಿ ಅಂತ ಹೇಳಿದ್ರು. ಸೊ ಮುಂದಕ್ಕೆ ಏನಾಯ್ತು? ಇವತ್ತಿನ ಕಂಬಳ ಹಾಗಾದ್ರೆ ಬ್ಯಾನ್ ಆಗೋದಕ್ಕೆ ಕಾರಣ ಏನು? ಈ ಪ್ರೊಸೀಜರ್ ಯಾಕಾಗಿ ಈ ರೀತಿ ಆಯ್ತು ಅನ್ನುವಂಥದ್ದು ಅದೇ ನಮ್ಗೆ ನಿಜವಾಗಾದ್ರೆ ಈಗ ಯಾರ ಹತ್ರ ಮಾತಾಡುದು, ಯಾರ ಹತ್ರ ಕೇಳುದು. ಈಗ ಅವ್ರು ಹೇಳ್ತಾರೆ ಪ್ರಾಣಿ ದಯಾ ಸಂಘದವ್ರನ್ನು ಕಂಬಳ ಬಿಡ್ಲೇಬಾರ್ದು ಅಂತ ಹೇಳ್ತಾರೆ. ಹಾಗೆ ಹೇಳಿದ್ರೆ ಕಂಬಳವನ್ನು ಸ್ಟಾಪ್ ಮಾಡಬೇಕಂತ ನಮ್ಗೆ ಹೇಳಿದ್ದಾರೆ. ಇನ್ನು ಬೇರೆ ಏನಂದ್ರೆ ನಾವು ಇನ್ನು ಅದರ ಬಗ್ಗೆ ನಾವು ಈಗ ನಾಳ್ದು ಈಗ ಆದಿತ್ಯವಾರ 3 ಗಂಟೆ ನಾವು ಸಭೆಯನ್ನು ಕರೆದಿದ್ದೇವೆ. ಈಗ ಎಲ್ಲ 2 ಜಿಲ್ಲೆ ಸಭೆಯನ್ನು ನಾವು ಕರೆದಿದ್ದೇವೆ. ಕೋಣದ ವ್ಯವಸ್ಥಾಪಕರನ್ನು, ಕಂಬಳದ ವ್ಯವಸ್ಥಾಪಕರನ್ನು ಕರೆದಿದ್ದೇವೆ. ಈ ಬಗ್ಗೆ ನಾವು ಏನು ಆಲೋಚನೆ ಮಾಡಬೇಕು. ಯಾಕಂದ್ರೆ ನಾನು ಅಧ್ಯಕ್ಷ ಆದ್ರೂ ಕೂಡ ನಾನು ಒಬ್ಬರೇ ಅದರ ತೀರ್ಮಾನಕ್ಕೆ ಬರ್ಲಿ ನನಗೆ ಆಗುದಿಲ್ಲ. ಎಲ್ಲರ ಕರೆದು ಆ ವಿಚಾರದ ಬಗ್ಗೆ ನಾಳ್ದು 3 ಗಂಟೆಗೆ ನಮ್ಮ ಮಿಯರ್ ಕಂಬಳದ ಒಟ್ಟಾರದಲ್ಲಿ ನಾವು ಸಭೆಯನ್ನು ಕರೆದಿದ್ದೇವೆ. ಅದರ ಅಲ್ಲಿ ಏನು ಈಗ ಮೇಡಮ್ ಹೇಳ್ತಾ ಇರೋ ಪ್ರಕಾರ ಕೋರ್ಟ್ ಮುಖಾಂತರನೇ ಹೋಗಬೇಕಾಗುತ್ತೆ. ಸೊ ಆ ಕೋರ್ಟ್ ಮುಖಾಂತರನೇ ಹೋಗಬೇಕು ಅಂತ ಆದ್ರೂ ಈ ವರ್ಷ ಕಂಬಳ ನಡೆಯೋದಿಲ್ಲ. ಹಾಗಾದ್ರೆ ಕಷ್ಟ ಉಂಟು ನಮ್ಗೆ. ಈಗ ಎಲ್ಲ ನೋಡಿ, ಮೊನ್ನೆ ಸಿರುವ ಕಂಬಳ ಉಂಟಲ್ವಾ, ಎಲ್ಲಿವರೆಗೆ ಮೊದಲಿನ ದಿವಸ ಅವರು ನೋಟಿಸ್ ಕೊಟ್ಟದ್ದು DC. ಮೊದಲನೇ ದಿವಸ ನೋಟಿಸ್ ಕೊಟ್ಟರೆ ಎಲ್ಲ ಸಾಧಾರಣ 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಪಾಪ ಅವರು. ಅದು ಕೂಡ ದೇವರ ಕಂಬಳ. ಎಲ್ಲಿವರೆಗೆ ಅಂದ್ರೆ ಕೋಣದ ಇಳಿಸಿ ಪೂಜೆ ಎಲ್ಲ ಮಾಡಿ ಅದೆಲ್ಲ ಮಾಡುವಂತ ಕ್ರಮ. ಆದ್ರೂ ಕಡೆಗೆ ನಾನು ಹೇಳಿದೆ, ಒಂದು ದೇವರ ಕ್ರಮ ಪೂಜೆಯನ್ನು ಮಾಡಿಸಿ ಆ ಕೋಣವನ್ನು ಗದ್ದೆಗೆ ಇಳಿಸಿ, ಅದು ಕೂಡ ಆಕ್ಚುಲಿ ಮೇಲೆ ಬರುವಾಗ ಕೋಣವನ್ನು ಓಡಿಸಿಕೊಂಡು ಬರಬೇಕು. ಇವರು ಎಲ್ಲಿಗೆ ಅಂದ್ರೆ ಕೋಣ ಓಡಿಸಿ ಬರ್ಲಿಕ್ಕೆ ಕೂಡ ಬಿಡ್ಲಿಲ್ಲ. ಬಾರಕೋಲವ್ರ ಕೈಯಲ್ಲಿ ಇರ್ಲಿಲ್ಲ, ಓಡಿಸ್ಲಿಕ್ಕೆ ಕೂಡ ಬಿಡ್ಲಿಲ್ಲ. ನಡ್ಕೊಂಡು ಬಂದು ಮೇಲೆ ಬಂದದ್ದು. ಯಾಕಂದ್ರೆ ಆ ಕಂಬಳದ ಮೇಲೆ ದೇವರ ಗುಡಿ ಉಂಟಲ್ಲಿ. ಎಸ್ ಸುಮಾನಾಯ್ಕ ಅವರೇ, ಬಹುಶಃ ನೀವು ಇಡೀ ಧಾರ್ಮಿಕ ನಂಬಿಕೆಯ ಮೇಲೆ ಅಥವಾ ಜನರ ನಂಬಿಕೆಯ ಮೇಲೆ ಪ್ರಹಾರ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಜನರು ಏನು ನಂಬಿಕೆ ಇಟ್ಟುಕೊಂಡಿದ್ದಾರೆ ಕಂಬಳ ಅಥವಾ ಈ ತುಳುನಾಡಿನ ಜನರ ನಂಬಿಕೆಯ ಮೇಲೆ ನೀವು ಏಕಾಏಕಿ ಇನ್ವಾಲ್ವ್ ಮಾಡ್ತಾ ಇದ್ದೀರಿ, ಇಂಟರ್ಫಿಯರ್ ಆಗ್ತಾ ಇದ್ದೀರಿ. ನಂಬಿಕೆ ಇರಲೇಬೇಕು, ಕಂಬಳದ ಮೇಲೆ ನಂಬಿಕೆ ಇರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು. ನಾವು ಇಷ್ಟೇ ಹೇಳೋದಂದ್ರೆ ಕೋಣಗಳಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೀವು ಹೇಗೆ ಅದನ್ನು ಟ್ರೀಟ್ಮೆಂಟ್ ಕೊಡಬೇಕು ಆ ಪ್ರಕಾರ ಕೊಡಬೇಕು. ನಿಮಗೆ 1857 ದಂಗೆ ಹೇಗಾಯ್ತು ಅಂತ ನೆನಪಿರಬಹುದು. ಬ್ರಿಟಿಷರ ಹಂದಿ ಮತ್ತು ಕೋಣದ ದನದ ಕೊಬ್ಬು ಸವರಿದ ಗನ್ನು ಕೊಟ್ಟರು ಅಂತ ಬ್ರಿಟಿಷರನ್ನು ಹೊಡೆದು ಕೊಂದಿದ್ರು ಜನ. ನೆನಪಿದೆ ಅಂತ ನಾನು ಭಾವಿಸ್ತೇನೆ. ಇದು ಕೂಡ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟಂತ ವಿಚಾರ. ಸೊ ಜನರನ್ನ ಎದುರು ಹಾಕಿಕೊಳ್ತಾ ಇದ್ದೀರಿ ಅಂತ ಅನಿಸ್ತಾ ಇಲ್ವಾ ಈ ಭಾಗದ ಜನರನ್ನು ಎದುರು ಹಾಕಿಕೊಳ್ಳೋದು ಯಾರು? ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ. ನೀವೇ ಮಾಡಿದ ಗವರ್ಮೆಂಟ್ ಆಫ್ ಇಂಡಿಯಾ ಬೋರ್ಡ್. ಸೊ ನೀವೇನ್ ರೆಪ್ರೆಸೆಂಟೇಷನ್ ಕಾರಣಕರ್ತರು ನೀವು ಅಂತ ಇದೆ ಜನರಲ್ಲಿ. ಈಗ ಜನರಲ್ಲಿ ಇರುವಂತದ್ದು ನಿಮ್ಮ ಮೇಲೆ ಆಕ್ರೋಶ ಇದೆ. ಈಗ ಪ್ರಾಣಿ ದಯಾ ಸಂಘಗಳು ಮಾಡಿದ್ದು ಇದು ಅಂತ ಆಕ್ರೋಶ ಇರುವಂತದ್ದು. ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಯಾರು ಕಾನ್ಸ್ಟಿಟ್ಯೂಟ್ ಯಾರು ಮಾಡ್ತಾರೆ ನಿಮ್ಗೆ ಗೊತ್ತುಂಟಾ? ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ಇರೋದು ಯಾರು? ಈಗ ಈ ಕೇಸ್ ಹೂಡಿದವರು ಯಾರು? ಇದರಲ್ಲಿ ಇದ್ದ ಬೋರ್ಡ್ ಆಫ್ ಇನ್ಸ್ಪೆಕ್ಟರ್ ಆಫ್ ಫಾರೆಸ್ಟ್, ಅನಿಮಲ್ ಹಸ್ಬೆಂಡರಿ ಕಮಿಷನರ್, ಮಿನಿಸ್ಟರ್ ಆಫ್ ಸೆಂಟ್ರಲ್ ಗವರ್ಮೆಂಟ್, ಹೋಮ್ ಎಲ್ಲ ದೂರದ ವೆಸ್ಟ್ ಬೆಂಗಾಲಿನ ಒಬ್ಬ ಅಧಿಕಾರಿಗೆ ಪುತ್ತೂರಿನ ಕಂಬಳದ್ದು ಮೂಡಬಿದ್ರೆಯ ಕಂಬಳದ್ದು ವಿಚಾರ ಗೊತ್ತಿರೋದಿಲ್ಲ. ನೀವು ಕಾರಣಕರ್ತರಾಗಿದ್ದೀರಿ ಅದಕ್ಕೆ ಪರೋಕ್ಷವಾಗಿ. ಎಲ್ಲರೂ ಇರೋದು ಗವರ್ಮೆಂಟ್ ಬಾಡಿ. ಈಗ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಇದರ ವಿಷಯ ಗೊತ್ತಿತ್ತು. ಅವರು ಯಾಕೆ ಕಂಬಳ ಆರ್ಗನೈಸರ್ಸ್ಗೆ ಇದು ಕೊಡ್ಲಿಲ್ಲ?
ಯಾಕೆ ಅವರಿಗೆ ತಿಳಿಸ್ಲಿಲ್ಲ ಈ ತರದ್ದು ಒಂದು ಆರ್ಡರ್ ಇದೆ? 7/5/2014 ಆರ್ಡರ್ ಪಬ್ಲಿಷ್ ಆಗಿದೆ. ಈಗ ನಮ್ಮನ್ನು ದೂರೋದು, ನಾವು ರೆಪ್ರೆಸೆಂಟ್ ಮಾಡಿದ್ದೇವೆ ಅಂತ ಹೇಳೋದು ಅದು ಸರಿಯಲ್ಲ. ತಾವು ಯಾರು ಕಾರಣ ಅಂತ ಹೇಳ್ತೀರಿ? ಇವರು ಕಾರಣ ಅಂತ ಹೇಳ್ತಿರೋ, ಸರ್ಕಾರ ಕಾರಣ ಅಂತ ಹೇಳ್ತಿರೋ? ನಾನು 100ಕ್ಕೆ 100 ಇವರೇ ಕಾರಣ. ಎಸ್, ನನ್ನ ಲೆಕ್ಕಾಚಾರ 100ಕ್ಕೆ 100 ಸರ್ಕಾರದ ಅಧಿಕಾರಿಗಳು ಮಾಡಿರುವಂತಹ ಇವರೇ ಕಾರಣ. ಏಕೆಂದ್ರೆ ಇವರೇ ಕಾರಣ. ಎಲ್ಲಿವರೆಗೆ ಅಂದ್ರೆ ಸರ್ಕಾರ ಅಂದ್ರೆ ಪಿಲಿಕುಳ ಕಂಬಳದ ಅಧ್ಯಕ್ಷರೇ DC. ಈಗ 3-4 ವರ್ಷ ನಡೀತಾ ಉಂಟ ಕಂಬಳ, ಅದರದ್ದು ಅಧ್ಯಕ್ಷರು ಯಾರು? ನನ್ಗೆ ಮೊನ್ನೆ ಫೋನ್ ಮಾಡಿದ್ದಾರೆ, ಮೊನ್ನೆ ಕರೆದಿದ್ದಾರೆ. ನಾವು ಕಂಬಳವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತ ಮೊನ್ನೆ DC ಕರೆದಿದ್ದಾರೆ ನಮ್ಮನ್ನು. ಹಾಗಾದ್ರೆ ಯಾಕೆ ರೆಪ್ರೆಸೆಂಟೇಷನ್ ಮಾಡ್ತಾ ಇಲ್ಲ? ಇಷ್ಟು ದಿವಸ ನಂತರ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕಿದೆ, ನಿಮ್ಗೆ ಬ್ಯಾನ್ ಅಂತ ಸಿಕ್ಕಿದೆ, ನೀವ್ ಯಾಕೆ ರೆಪ್ರೆಸೆಂಟೇಷನ್ ಮಾಡಿ ಚರ್ಚ್ ಮೀಟಿಂಗ್ಸ್ ಹೋಲ್ಡ್ ಮಾಡ್ತೀರಿ, ಮನವಿ ಕೊಡ್ಬೇಕಂತ ಹೇಳ್ತೀರಿ, ಏನ್ ಆಕ್ಷನ್ ತಗೊಂಡಿದ್ದೀರಿ? ಈಗ ನಮ್ಮ ಮೇಲೆ ದೂರ ಹಾಕ್ತೀರಿ, ನೀವೇ ಕಾರಣ ಅಂತ ಹೇಳ್ತೀರಿ. ನಾವು ಮಂಗಳೂರವರೇ ಆಗಿ ನಾವು ಒಂದು ಸಂಘಟನೆ ನಡೆಸ್ತಾ ಇದ್ದೇವೆ, ನಮ್ಮ ಹೆಸರು ಎಲ್ಲಿ ಉಂಟು? ನಮ್ಮ ಸುಪ್ರೀಂ ದಯವಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಓದಿ. ಆನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಪೆಲೆಂಟ್ ಬೋರ್ಡ್ ಆಫ್ ಇಂಡಿಯಾ, ಇಟ್ ರೆಪ್ರೆಸೆಂಟ್ಸ್ ದಿ ಎಂಟೈರ್ ಗವರ್ನಮೆಂಟ್ ಆಫ್ ಇಂಡಿಯಾ. ವಕೀಲರು ಕೂಡ ನಾನು ಕೇಳೋದು, ಯಾವುದೋ ದೂರದ ವೆಸ್ಟ್ ಬೆಂಗಾಲದ್ದು ಪಂಜಾಬಿನ ಒಬ್ಬ IAS ಆಫೀಸರ್ ಅಥವಾ ಫಾರೆಸ್ಟ್ ಆಫೀಸರ್, ಇನ್ನೊಬ್ಬ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿನ ಆಫೀಸರ್ ಈ ಬಗ್ಗೆ ಚಿಂತನೆ ಮಾಡ್ತಾನೆ, ಅದಕ್ಕೆ ಕುರಿತಾದ ಸಂಬಂಧಪಟ್ಟಂತ ವಿಚಾರಗಳನ್ನ ಮಾಡ್ತಾನೆ ಅಂತ ಆದ್ರೆ ಮೂಡಬಿದಿರೆಯಲ್ಲಿ ಆಗುವಂತ ಕಂಬಳವ, ಪುತ್ತೂರಿನ ಕಂಬಳ ಅವನಿಗೆ ಏನು ಗೊತ್ತು? ಪ್ರಶ್ನೆ ಕೇಳ್ತಾರೆ ಜನ. ಇದು ಯಾವುದೇ ಸ್ಟೇಟ್ ಇದಲ್ಲ, ನಾಟ್ ಒನ್ ಪರ್ಟಿಕ್ಯುಲರ್ ಸ್ಟೇಟ್, ಇದು ಸೆಂಟ್ರಲ್ ಗವರ್ನಮೆಂಟ್ ಬಾಡಿ. ಯಾವುದೇ ಒಂದು ಸ್ಟೇಟ್ ಇದು ರೆಪ್ರೆಸೆಂಟೇಟಿವ್ ಅಲ್ಲ. ಸೆಂಟ್ರಲ್ ಗವರ್ನಮೆಂಟ್ ಆಫ್ ಇಂಡಿಯಾದು ಕಮಿಷನರ್ಸ್ ಆಫ್ ಆನಿಮಲ್ ಹಸ್ಬೆಂಡ್ರಿ ಅಂಡ್ ಅಂಡರ್ ದೆಮ್ ಕಮ್ ಆಲ್ ದ ಸ್ಟೇಟ್ಸ್. ಸೊ ಯಾವಾಗ ಗೊತ್ತಿತ್ತು ಸೆಂಟ್ರಲ್ ಗವರ್ನಮೆಂಟ್ಗೆ, ಅವರವರ ಡಿಪಾರ್ಟ್ಮೆಂಟ್ ಸ್ಟೇಟ್ಸ್ಗೆ ಗೊತ್ತಿರ್ತದೆ. ಅವರವರ ವೆಸ್ಟ್ ಬೆಂಗಾಲಲ್ಲಿ ಇರಲಿ, ಅಸ್ಸಾಮದಲ್ಲಿ ಇರಲಿ, ಡೆಲ್ಲಿಯಲ್ಲಿ, ಪಂಜಾಬಲ್ಲಿ, ಕರ್ನಾಟಕದಲ್ಲಿ ಯಾವ್ಯಾವ ತರದ ಕಂಬಳಗಳು ನಡೀತದೆ ಅಥವಾ ಬುಲ್ಲಕಾಟ್ ರೇಸ್ ಎಲ್ಲ ಅವರಿಗೆ ಮಾಹಿತಿ ಇರ್ತದೆ. ಎಸ್ ಮೇಡಮ್, ಕೊನೆಯದಾಗಿ ನಾನು ಪರ್ಸನಲಿ ಕೇಳುವಂತದ್ದು, ಕಂಬಳ ಬೇಕೋ ಬೇಡೋ? ಸುಮಾ ನಾಯಕ್ ಅವರ ಅಭಿಪ್ರಾಯ. ಐ ವಿಲ್ ನಾಟ್ ಗೋ ಅಗೇನ್ಸ್ಟ್ ದ ಸುಪ್ರೀಂ ಕೋರ್ಟ್ ಆರ್ಡರ್. ಎಸ್, ನಿಮಗೆ ಇಲ್ಲಿನ ಜನರ ನಂಬಿಕೆ, ಇಲ್ಲಿನ ಜನರ ಪ್ರೀತಿ ವಿಶ್ವಾಸ ವಿಷಯ ಅಲ್ಲ. ಇದು ಕಾನೂನು ಬಾಹಿರವಾಗಿ ಆರ್ಡರ್ ಪ್ರಕಾರ ಆಗೋದು, ಹಿಂಸೆ ಇರುವ ಒಂದು ಸ್ಪೋರ್ಟ್ ಆದ್ರೆ ಅದನ್ನು ಬ್ಯಾನ್ ಆಗ್ಲೇ ಆಗ್ಬೇಕು. ಹಿಂಸೆ ಇಲ್ಲದೆ ನಡೆಸಬೇಕಾದ್ರೆ ಅವರು ರೆಪ್ರೆಸೆಂಟೇಷನ್ ರೆಸ್ಪೆಕ್ಟಿವ್ ಅಥಾರಿಟೀಸ್ಗೆ ಕೊಡಬೇಕು. ಎಸ್, ಕೋಟೇಂದ್ರ ಮುಂದಕ್ಕೆ ಏನು ಮಾಡ್ತೀರಿ? ಈಗಾಗಲೇ ನಿಮಗೆ ನಿಮ್ಮ ವಿರುದ್ಧವಾಗಿಯೇ ಎಲ್ಲ ನಡೀತಾ ಇದೆ. ಕಂಬಳ ನಡೆಯುವಂತ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಉಡುಪಿಯಲ್ಲೂ ನಿಷೇಧ ಆಯ್ತು, ಮಂಗಳೂರಿನಲ್ಲೂ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧ ಆಯ್ತು. ಏನು ಮಾಡಬೇಕು ಅಂತ ಇದ್ದೀರಿ ನೀವು? 1200 ಕೋಣಗಳಿದ್ದಾವೆ, ಬಹಳಷ್ಟು ಜನ ಓಟಗಾರರಿದ್ದಾರೆ, ವೀಕ್ಷಕ ವಿವರಣೆಗಾರರಿದ್ದಾರೆ, ತೀರ್ಪುಗಾರರಿದ್ದಾರೆ. ಏನು ಮಾಡಬೇಕು ಅಂತಿದ್ದೀರಿ? ಕೋಣವನ್ನು ಇನ್ನು ಇವರಿಗೆ ನಾವು ಕೊಡುವುದು ಈಗ ಯಾರಿಗೆ? ಪ್ರಾಣಿ ದಯಾ ಸಂಘದವರಿಗೆ ಉಂಟಲ್ಲ, ಆ ಕೋಣವನ್ನು ಇವರೇ ಕೊಂಡೋಗ್ಲಿ, ಇವರಿಗೆ ಕೊಡ್ತೇವೆ, ಆ ರಗಳೆ ಬೇಡ. ಯಾಕಂದ್ರೆ ಇನ್ನು ಏನ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ನಾವು ಏನ್ ಮಾಡ್ಬೇಕು? ಅದನ್ನು ಕಸಾಯಿಖಾನೆ ಕೊಡ್ಬೇಕು, ಅದು ಕೊಡ್ಲಿಕ್ಕೆ ನಮ್ಗೆ ಸಾಧ್ಯವೇ ಇಲ್ಲ. ಇವರಿಗೆ ಕೊಡ್ತೇವೆ, ಇವರೇ ಕೊಂಡೋಗ್ಲಿ, ತಲೆ ಬಿಸಿಲ್ಲ ನಮ್ಗೆ ಅದನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ಕೋಣವನ್ನು ನಾವು ಮಗುವಿನ ಹಾಗೆ ಸಾಕಿದ್ದೇವೆ ನಾವು. ಈಗ ನೋಡಿ, ಇವ್ರು ಹೇಳ್ತಾರೆ ನಮ್ಮ DC ಅವರು ಅದರಲ್ಲಿ ಇದ್ದಾರೆ, ಸರ್ಕಾರ ಉಂಟು, ಅದು ಉಂಟು, ಇದು ಉಂಟು ಎಲ್ಲ ಹೇಳ್ತಾರೆ ಇವರು. ನಾನು ಒಪ್ತೇನೆ ಅದು. ಆದ್ರೆ ನೋಡಿ, ಸರ್ಕಾರವೇ ನಮ್ಗೆ ಎಲ್ಲಿ ಬಂದ್ರೆ ನಮ್ಮ ಕಂಬಳದ ಗೆಸ್ಟ್ ಆಗುದು, ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಬರುವುದು ಸರ್ಕಾರದ ಮಿನಿಸ್ಟರ್ ಅವರೇ ಬರ್ತಾರೆ. ಆಯ್ತಲ್ಲ, ನಾನು ಹೇಳಿದ್ದೇನೆ ಆಗ್ಲೇ, ಪಿಲಿಕುಳ ಕಂಬಳದ ಅಧ್ಯಕ್ಷರೇ DC ಅವರು. ಹಾಗಾದ್ರೆ ನಾವು ಏನ್ ಹೇಳ್ಬೇಕು ಹೇಳಿ? ಹಾಗಾದ್ರೆ ನಾನು ಇವರೇ ಒಂದು ಪ್ರೊವಿಷನ್ ಮಾಡ್ಲಿ, ಬೇಕಾದ್ರೆ ಒಂದು ಕೋಣಗಳಿಗೆ ಗೋಶಾಲೆ ಮಾಡ್ಲಿ. ಸರ್ಕಾರ ಯಾಕೆ ಗೊತ್ತುಂಟ? ಯಾಕೆ ನಾವು ಮಾಡ್ಬೇಕು? ಓಡಿಸಬಾರ್ದು ಹೇಳ್ತಾರಲ್ವಾ? ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ನಮ್ಮ ಟೈಮ್ ಮೀರಿ ಹೋಗ್ತಾ ಇದೆ. ಕಂಬಳ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೂ ಜಿಲ್ಲೆಗಳಲ್ಲೂ ಕೂಡ ಕಂಬಳ ನಿಷೇಧ ಆಗಿದೆ. ಈ ವರ್ಷ ಅಂತೂ ಕಂಬಳ ನಡೆಯುವಂತದ್ದು ಅನುಮಾನ ಆಗಿಯೇ ಕಾಡ್ತಾ ಇದೆ. ಬಹುಶಃ ಗ್ರಾಮೀಣ ಪ್ರದೇಶದ ಜನರಲ್ಲಿ ಕೇಳಿದ್ರೆ ಕಂಬಳ ಅನ್ನುವಂಥದ್ದು ಕೇವಲ ಕಂಬಳದ ಯಜಮಾನ, ಓಟಗಾರ ಇವರಿಗೆ ಸೀಮಿತ ಆಗಿ ಇರಲಿಲ್ಲ. ಕಂಬಳದ ಗದ್ದೆಯಲ್ಲಿ ಸೈಡಲ್ಲಿ ಐಸ್ ಕ್ಯಾಂಡಿ ಮಾರುವವರು, ಕಲ್ಲಂಗಡಿ ಹಣ್ಣು ಮಾರುವವರು ಕೂಡ ಕಂಬಳ ನಿಂತೋಯ್ತು ಅಂತ ಕೇಳ್ತಾ ಇದ್ದಾರೆ. ಸೊ ಮುಂದಕ್ಕೆ ಸರ್ಕಾರ ಏನು ಮಾಡುತ್ತೆ ಅಥವಾ ಪ್ರಾಣಿ ದಯಾ ಸಂಘದ ಸಮಾನ ಮನಸ್ಕ ಸಂಘಟನೆಗಳು ಏನು ಮಾಡುತ್ತೆ ಅನ್ನೋದರ ಮೇಲೆ ಈ ಕಂಬಳದ ಜಾನಪದ ಕ್ರೀಡೆಯ ಉಳಿವು ಅನ್ನುವಂಥದ್ದು ನಿಲ್ಲುತ್ತೆ ಅನ್ನುವಂಥದ್ದು ನಾವು ಭಾವಿಸಬೇಕಾಗುತ್ತೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.